ನಮಸ್ತೆ ವೀಕ್ಷಕರೇ, ಪವಿತ್ರ ಲೋಕೇಶ್ ಮತ್ತೆ ನರೇಶ್ ಅವರ ನಡುವೆ ಇರುವಂತಹ ಕಾಂಟ್ರವರ್ಸಿಗೆ ಯಾವಾಗ ಕೊನೆ ಎಂಬ ಒಂದು ದೊಡ್ಡ ಕುತೂಹಲ ಎಲ್ಲರಿಗೂ ಕಾಡ್ತಾ ಇದೆ. ಒಂದು ದಿನದ ನಂತರ ಮತ್ತೊಮ್ಮೆ ನರೇಶ್ ಅವರು ಒಂದು ರೀತಿಯ ಮಾಹಿತಿಯನ್ನು ನೀಡಿದರೆ, ಪವಿತ್ರ ಲೋಕೇಶ್ ಅವರು ಒಂದು ರೀತಿಯ ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿಯ ಮೇಲೆ ಎಲ್ಲರಿಗೂ ಸಹ ಕುತೂಹಲ ಉಂಟಾಗ್ತಿದೆ. ಹಾಗಾದ್ರೆ ಪವಿತ್ರ ಲೋಕೇಶ್ ಅವರು ಮತ್ತೆ ನರೇಶ್ ಅವರ ಸಂಬಂಧ ಹೇಗಿದೆ? ಅದಲ್ಲದೆ ಪವಿತ್ರ ಲೋಕೇಶ್ ಮತ್ತೆ ನರೇಶ್ ಅವರ ನಡುವೆ ಏನಕ್ಕೆ ಬಿರುಕು ಉಂಟಾಗಿದೆ? ಅವರಿಬ್ಬರು ಇವಾಗ ಜೊತೆಯಾಗಿ ಇರೋದಿಲ್ವಾ? ಅದೆಲ್ಲ ನೀವು ತಿಳಿಬೇಕು ಅಂದ್ರೆ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹೌದು ವೀಕ್ಷಕರೇ, ನರೇಶ್ ಮತ್ತೆ ಪವಿತ್ರ ಲೋಕೇಶ್ ಅವರು ಲಿವಿಂಗ್ ಅಲ್ಲಿ ಇದ್ದಾರೆ ಎಂಬ ಊಹಾಪೋಹಗಳು ಎಲ್ಲ ಕಡೆ ಹರಿದಾಡ್ತಿದ್ದೆ. ಈತ ರಮ್ಯಾ ರಘುಪತಿ ಅಂತೂ ತನ್ನ ಗಂಡ ನರೇಶ್ ಅವರ ಮೇಲೆ ಹರಿಹಾಯ್ದಿದ್ದಾರೆ. ಇದನ್ನೆಲ್ಲ ನೋಡಿದಂತಹ ಟಾಲಿವುಡ್ ಚಿತ್ರರಂಗ ನರೇಶ್ ಮತ್ತೆ ಪವಿತ್ರ ಲೋಕೇಶ್ ಅನ್ನು ಯಾವುದೇ ರೀತಿಯ ಚಿತ್ರಕ್ಕೆ ಅಭಿನಯಿಸಲು ಕೇಳಿಕೊಳ್ಳುತ್ತಿಲ್ಲ. 3 ಫಿಲಂ ಇಂದ ಪವಿತ್ರ ಲೋಕೇಶ್ ಅವರನ್ನ ಕೈಬಿಟ್ಟಿದ್ದಾರೆ ಎಂಬ ಸುದ್ದಿ ಎಲ್ಲ ಕಡೆ ಹರಿದಾಡುತ್ತಿದೆಯಂತೆ. ಇತ್ತ ನರೇಶ್ ಅವರ ತಂದೆಯಾದಂತಹ ಕೃಷ್ಣರವರು ಸಹ ಈ ಕಾಂಟ್ರವರ್ಸಿಯಿಂದ ಹೊರಗಡೆ ಬಾ ಅಂತ ಸಜೆಷನ್ ಅನ್ನು ಹೇಳಿದ್ದಾರೆ. ಆದರೆ ಇತ್ತ ನರೇಶ್ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಕಾಂಟ್ರವರ್ಸಿಯಿಂದ ದೂರ ಆಗಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಪವಿತ್ರ ಲೋಕೇಶ್ ಮತ್ತೆ ನರೇಶ್ ಅವರ ಮಧ್ಯೆ ಜಗಳ ಉಂಟಾಗಿದೆ ಅಂತೆ, ಬಿರುಕು ಉಂಟಾಗ್ತಿದೆ ಅಂತ ಎಲ್ಲ ಕಡೆ ಮಾಹಿತಿಗಳು ಕೇಳಿ ಬರ್ತಿದೆ.